ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಗ್ಸ್ ಬೆದ್ರ. ನಾನಿವತ್ತು ಹೀರೆಕಾಯಿ ಚಟ್ನಿ ಮಾಡುವ ಅಂತ ಇದ್ದೇನೆ. ಬನ್ನಿ ಹೋಗುವ, ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ. ನೋಡಿ, ಇದು ಹೀರೆಕಾಯಿ. ಇದು ಪದಾರ್ಥ ಎಲ್ಲರೂ ಮಾಡ್ತಾರೆ, ಅದನ್ನು ನಾನು ಚಟ್ನಿ ಮಾಡುವಂತ ಇದ್ದೇನೆ. ಅದರ ನಾರನ್ನು ಹೀಗೆ ಚೆನ್ನಾಗಿ ತೊಳೆದು ತಂದೆ ನಾನು ತೆಗಿತಿದ್ದೇನೆ. ಆದರೂ ಮತ್ತೊಮ್ಮೆ ತೊಳ್ಕೊಳ್ಳುವ. ಈಗ ನೋಡಿ, ಹೀಗೆ ಎಲ್ಲ ತೆಗೆಯೋದು ನಾರು. ಇದನ್ನು ಅಡ್ಡ ಹೀಗೆ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಕಟ್ ಮಾಡಿಕೊಂಡು ಹೀಗೆ ಚೆನ್ನಾಗಿ ತೊಳ್ಕೊಳ್ಬೇಕು ಅದನ್ನು. ನೋಡಿ, 2 ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಈಗ ನೀರುಳ್ಳಿ ಹಾಕೊಳ್ತಿದ್ದೇನೆ. 1 ಸಾಕು, 1 ನೀರುಳ್ಳಿ ಮತ್ತು 4 ಕಾಯಿ ಮೆಣಸು, ಅಂದರೆ ಖಾರ ಎಷ್ಟು ಬೇಕೋ ಅಷ್ಟು. ಅಲ್ಲಿ ದೊಡ್ಡದು 1 ಟೊಮೆಟೊ, ನಾವೀಗ ಉಪ್ಪು ಹಾಕ್ಕೊಳ್ಳಿಲ್ಲ, ಉಪ್ಪು ಮತ್ತೆ ಹಾಕ್ಕೊಳ್ಳುವ. ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ತೊಳೆದು, ಅಷ್ಟಿಗೊಮ್ಮೆ ತೊಳ್ಕೊಂಡಿದ್ದೀನಿ. ಈಗ 2ನೇ ಸಲ ತೊಳೆದು ಈಗ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕಿ, ಅರ್ಧ ಲೋಟದಷ್ಟು ನೀರು ಹಾಕುವ. ಅರ್ಧ ಲೋಟ ನೀರು ಹಾಕಿ ಬೇಯಲಿಕ್ಕೆ ಬಿಡುವ. ಈಗ ಸ್ವಲ್ಪ ಬೇಯಬೇಕದು. ನೋಡಿ, ಈಗ ಇಷ್ಟು ಬೆಂದಿದೆ, ಸಾಕು. ಇಷ್ಟು ಬೆಂದರೆ ಇನ್ನು ಇದನ್ನು ಕಡಿಯುವ ನಾವು. ಅದಕ್ಕೆ ಆಫ್ ಮಾಡಿಕೊಂಡು ಇಲ್ಲಿಷ್ಟು ಹುಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ರುಬ್ಕೊಳ್ಳೋಣ. ನೋಡಿ, ಈಗ ನಾವು ಇದೆಲ್ಲ ಹಾಕ್ಕೊಂಡಿದ್ದೇವೆ. ಬಿಸಿ ಉಂಟು, ಅಂದರೆ ಬಿಸಿ ಇದ್ರೂ ನಾವು ಕಲ್ಲಲ್ಲಿ ಕಡಿಯೋದ್ರಿಂದ ಕಡಿಬಹುದು. ಮಿಕ್ಸಿಗೆ ಹಾಕೋದಾದ್ರೆ ಸಣ್ಣಗಾಗೋವರೆ ಕಾಯಬೇಕು. ಈಗ ರುಬ್ಕೊಳ್ಳೋಣ. ಭಾರಿ ಚಂದ ಇರ್ತದೆ, ನೀವು ಒಮ್ಮೆ ಮಾಡಿ ನೋಡಬೇಕು. ಈಗ ರುಬ್ಕೊಳ್ಳೋಣ. ನೋಡಿ, ಆಗ ನಾವು ತೆಂಗಿನಕಾಯಿ ಹಾಕೊಳ್ಳಿಲ್ಲ, ಅಂದರೆ ಅದು ಸ್ವಲ್ಪ ನಾರು ಇರ್ತದೆ. ಅದನ್ನು ಫಸ್ಟ್ ರುಬ್ಕೊಂಡು ಮತ್ತೆ ಈಗ ಒಂದು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಕೊಳ್ತಿದ್ದೇನೆ. 1 ಕಪ್ಪು ತೆಂಗಿನಕಾಯಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ರುಬ್ಕೊಳ್ಳುವ. ಬೇಗ ಆಗ್ತದೆ ಅದು. ನೋಡಿ, ಈಗ ಚಟ್ನಿ ನಾನು ಕಡಿದು ತಗೊಂಡು ಬಂದೆ. ಈಗ ಒಂದು ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೊಂದು ತುಪ್ಪದ ಒಗ್ಗರಣೆ ಹಾಕೊಳ್ಳೋಣ ನಾವು, ಚೆನ್ನಾಗಿರುತ್ತೆ ಸ್ಮೆಲ್. ಅದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಮೆಣಸು ಸಾಕು. ತರಕಾರಿಗೆಲ್ಲ ಇದು ಸಾಕು. ನೋಡಿ, ನಮ್ಮದು ಹೀರೆಕಾಯಿ ಚಟ್ನಿ ರೆಡಿ ಆಯಿತು. ಸಣ್ಣ ಎಲ್ಲ ನೋಡಿ, ಇಷ್ಟು ಸಣ್ಣ ಸಾಕಾಗ್ತದೆ, ಚೆಂದಾಗಿದೆ. ಅಂದರೆ ನಾನು ತೆಗೆಯುವಾಗ ನಿಮಗೆ ತೋರಿಸಲಿಲ್ಲ. ಮತ್ತು ತುಪ್ಪದ ಒಗ್ಗರಣೆ ಹಾಕ್ಕೊಂಡ್ವಲ್ಲ, ಮತ್ತು ಇದೆಲ್ಲ ತುಂಬ ಚೆನ್ನಾಗಿರ್ತದೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಮತ್ತು ಮಾಡಿ ತಿಂದು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿ.